here to watch this district level match which is conducted by Honorable Headers to be not on the occasion of a 12th ಕಳೆದ 12 ವರ್ಷಗಳಿಂದ ಗಡಿನಾಡ ಪ್ರದೇಶವಾದ ತೂಮಿನಾಡಿನಲ್ಲಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದು ಹಾಗೂ ಈ ಪ್ರದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಇಲ್ಲಿಯ ಯುವಕರನ್ನು ಒಗ್ಗೂಡಿಸಿಕೊಂಡು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಸೀಸನ್ 4ರಲ್ಲಿ ಹಮ್ಮಿಕೊಳ್ಳಲಾದ ಪಂದ್ಯಾಟದಲ್ಲಿ ದಕ್ಷಿಣ ಭಾರತದಲ್ಲೇ ಮೊತ್ತ ಮೊದಲಾಗಿ ಲಕ್ಷಾಂತರ ಖರ್ಚು ಮಾಡಿ ಬೆಳ್ಳಿ ಟ್ರಾಫಿಯನ್ನು ಇಟ್ಟು ಕಬಡ್ಡಿ ಪಂದ್ಯಾಟವನ್ನು ನಡೆಸಿ ರಾಷ್ಟ್ರ ಮಟ್ಟದಲ್ಲೇ ಗಮನ ಸೆಳೆದ ತೂಮಿನಾಡು ಅರಬ್ ರೈಡರ್ಸ್ ಕ್ಲಬ್ಬಿನ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ಕೇರಳ ರಾಜ್ಯ ಮಟ್ಟದ 16 ತಂಡಗಳನ್ನೊಳಗೊಂಡ ಹೊನಲು ಬೆಳಕಿನ ಕೇರಳ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ ಸಮಾಪ್ತಿಗೊಂಡಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಪಂದ್ಯಾಟವನ್ನು ಉದ್ಘಾಟಿಸಿದರು. ಕ್ಲಬ್ ಅಧ್ಯಕ್ಷ ಅಶ್ರಫ್ ಸಕ್ಲೀನ್ ಅಧ್ಯಕ್ಷತೆ ವಹಿಸಿದರು. ಪಂದ್ಯಾಟದ ಚೇರ್ಮನ್ ಇಲಿಯಾಸ್ ತೂಮಿನಾಡು ಅತಿಥಿಗಳನ್ನು ಬರಮಾಡಿಕೊಂಡರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ, ಉಪಾಧ್ಯಕ್ಷೆ ಮೊಹಮ್ಮದ್ ಸಿದ್ದಿಕ್, ಅಜೀಜ್ ಹಾಜಿ, ಮುಸ್ತಫಾ ಕಡಂಬರ್, ದಯಕರ ಮಾಡ, ಮುನೀರ್, ಮುಸ್ತಫಾ ಉದ್ಯಾವರ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಒಲಿಂಪಿಕ್ಸ್ ಮಾದರಿಯ ಕೇರಳದ ಮೊಟ್ಟ ಮೊದಲ ರಾಜ್ಯ ಶಾಲಾ ಕ್ರೀಡಾಕೂಟದ ಸಬ್ ಜೂನಿಯರ್ ವಿಭಾಗದ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅಂಗಡಿಮೊಗರು ಶಾಲಾ ವಿದ್ಯಾರ್ಥಿ ನಿಯಾಸ್ ಅಹಮದ್ ಹಾಗೂ ಐಟಿ ವಿಭಾಗದಲ್ಲಿ ಉತ್ತಮ ಸಾಧನೆಗೈದ ಸಿರಾಜುಲ್ ಹುದಾ, ಶಾಲಾ ವಿದ್ಯಾರ್ಥಿ ಅಫ್ತಾಬ್ ಫಯಾಜ್, ಸಮಾಜ ಸೇವಕ ಇಲಿಯಾಸ್ ತೂಮಿನಾಡು ಹಾಗೂ ಅಭಿವೃದ್ಧಿಯ ರೂವಾರಿ ಮಂಜೇಶ್ವರದ ಜನಪ್ರಿಯ ಶಾಸಕ ಎಕೆಎಂ ಅಶ್ರಫ್ರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಪಂದ್ಯಾಟದಲ್ಲಿ ಸಂಘಶಕ್ತಿ ಮಧೂರು ಮೊದಲ ಸ್ಥಾನವನ್ನು ಪಡೆದು ಚಾಂಪಿಯನ್ ಟ್ರೋಫಿ ತನ್ನದಾಗಿಸಿದರು. ರೆಡ್ ವರ್ಲ್ಡ್ ಕೊಪ್ಪಳ ದ್ವಿತೀಯ ಸ್ಥಾನದಲ್ಲಿ ತೃಪ್ತಿ ಪಡೆಕೊಂಡಿತು. ಎಕೆಜಿ ಆರಾಟಗಾಡವು ತೃತೀಯ ಸ್ಥಾನವನ್ನು ಪಡೆಕೊಂಡರೆ ತೂಮಿನಾಡು ಅರಬ್ ರೈಡರ್ಸ್ 4ನೇ ಸ್ಥಾನವನ್ನು ಪಡೆಯಿತು. ಕಬಡ್ಡಿ ಆಟದ ಪ್ರಚಾರ ಹಾಗೂ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಟೂರ್ನಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ಲತೀಫ್ ಬಾಬಾ, ಸಿದ್ದಿಕ್ ತಂಗಳ್, ಹಾರ್ಷಿಕ್, ಅನ್ವರ್, ತನ್ವೀರ್, ಇಸ್ಮಾಯಿಲ್, ತನ್ವೀರ್ ಅಹಮದ್, ಸಮೀರ್ ಮೊದಲಾದವರು ನೇತೃತ್ವ ನೀಡಿದರು. ಪಂದ್ಯಾಟವನ್ನು ವೀಕ್ಷಿಸಲು ಕೇರಳ, ಕರ್ನಾಟಕದ ನಾನಾ ಭಾಗಗಳಿಂದ ಸಹಸ್ರಾರು ಕಬಡ್ಡಿ ಪ್ರೇಮಿಗಳ ಸಾಗರವೇ ಹರಿದು ಬಂದಿತ್ತು. നിരവധി അനവധി കബഡി ചാമ്പ്യൻഷിപ്പുകൾക്ക് സാക്ഷ്യം വഹിച്ചിട്ടുള്ള ഞങ്ങളുടെ പ്രിയപ്പെട്ട സുധീറിന്റെ നാട്ടിൽ തൂമിനാട് വെച്ച് നടക്കുന്നതാണ്. ഇന്നത്തെ ഈ ദിവസത്തിന് ഒരു പ്രത്യേകതയുണ്ട്. കേരളത്തിന്റെ സ്കൂൾ ഒളിമ്പിക്സ് കോട്ടയത്ത് സമാപിക്കുമ്പോൾ മഞ്ചേശ്വരം മണ്ഡലത്തെ അംഗനവാടി സ്കൂളിലെ നിയാസ് അഹമ്മദ് എന്ന് പറയുന്ന ഒരു കുട്ടി കോച്ചില്ലാതെ സിന്തറ്റിക് ട്രാക്കില്ലാതെ 100 മീറ്റർ റേസിൽ ഗോൾഡ് മെഡൽ നേടിയ ഒരു സന്തോഷ വാർത്ത കൂടി ഇന്ന് മഞ്ചേശ്വരത്തിന്. ബാബ പറഞ്ഞു ആ നിയാസ് അഹമ്മദ് എന്ന് പറയുന്ന കുട്ടിയെ അറബ് റൈഡേഴ്സ് കബഡി ടൂർണമെന്റിന്റെ ഭാഗമായി ആദരവ് സമർപ്പിക്കുന്ന ഒരു ചടങ്ങ് കൂടി ഇവിടെ നടക്കുന്നു എന്ന് അറിയിച്ചിട്ടുണ്ട്. ദീർഘിപ്പിക്കുന്നില്ല. ഒരു കാലത്ത് മഞ്ചേശ്വരത്തിന്റെ കബഡി എന്ന് പറയുമ്പോൾ ആവേശോജ്വലമായ ഓർമ്മകളാണ് മനസ്സിൽ കടന്നു പോകുന്നത്. വീണ്ടും നമ്മുടെ കബഡി സ്നേഹത്തിന്റെയും സൗഹാർദ്ദത്തിന്റെയും സമാധാനത്തിന്റെയും ശാന്തതയുടെയും സന്ദേശം വിളിച്ചോടിക്കൊണ്ട് തിരിച്ചു വരുന്നു എന്നുള്ള സന്തോഷകരമായ കാര്യമാണ്.